ತುರುವೇಕೆರೆ ಪಟ್ಟಣದ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆ ಆಡಳಿತ ವೈದ್ಯ ಹರಿಪ್ರಸಾದ್ ಲಂಚ ಹಣ ಪಡೆಯುವಾಗ ಲೋಕಾಯುಕ್ತ ಬಲಿಗೆ ಬಿದ್ದಿದ್ದಾರೆ. ತುಮಕೂರಿನ ಹನುಮಂತಪ್ಪ ಎಂಬುವರು ತಮ್ಮ ಸಂಬಂಧಿಗಳಾದ ಅಂಕಿತಾ ಎಂಬುವರನ್ನ ಹೆರಿಗೆಗಾಗಿ ಇದೇ ಡಿಸೆಂಬರ್ 19ರಂದು ದಾಖಲು ಮಾಡಿದ್ದರು. ಹೆರಿಗೆ ವೈದ್ಯ ಹರಿಪ್ರಸಾದ್ 3,000 ರೂಪಾಯಿ ಲಂಚ ಹಣಕ್ಕೆ ಬೇಡಿಕೆ ಇಟ್ಟಿದ್ರು. ಈ ಬಗ್ಗೆ ಹನುಮಂತಪ್ಪ ಲೋಕಾಯುಕ್ತ ಪೊಲೀಸರಿಗೆ ದೂರು ನೀಡಿದರು. ಗುರುವಾರ 3,000 ಹಣ ನೀಡುವ ವೇಳೆ ಎಸ್ಪಿ ವಾಲಿಪಾಷಾ ಇವರ ಮಾರ್ಗದರ್ಶನದಲ್ಲಿ ಲೋಕಾಯುಕ್ತರು ಬಲೆ ಬೀಸಿದ್ದು ರೆಡ್ ಹ್ಯಾಂಡ್ ಆಗಿ ವೈದ್ಯ ಹರಿಪ್ರಸಾದ್ ಸಿಕ್ಕಿಬಿದ್ದಿದ್ದಾರೆ. ವೈದ್ಯರನ್ನ ವಶಕ್ಕೆ ಪಡೆದು ತಡರಾತ್ರಿಯವರೆಗೂ ವಿಚಾರಣೆ ನಡೆಸಲಾಯಿತು. ಟಿಎಲ್ಒ ಶಿವರುದ್ರಪ್ಪ ಮೇಟಿ ಇವರ ನೇತೃತ್ವದಲ್ಲಿ ಲೋಕಾಯುಕ್ತ ಕೇಸನ್ನು ದಾಖಲಿಸಿ ತನಿಖೆ ಮುಂದುವರಿಸಿದೆ. ಜಿಲ್ಲಾ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಯಿತು. ಈ ದಾಳಿಯಲ್ಲಿ ಲೋಕಾಯುಕ್ತ ಇನ್ಸ್ಪೆಕ್ಟರ್ ರಾಮರೆಡ್ಡಿ, ಸಲೀಂ ಅಹಮದ್, ಶಿವರುದ್ರಪ್ಪ ಮೇಟಿ ಸೇರಿದಂತೆ ಸಿಬ್ಬಂದಿ ಇದ್ದರು. ವರದಿ ಸುರೇಶ್ ಬಾಬು ಎಂ, ತುರುವೇಕೆರೆ.